ತುಳುನಾಡಿನಲ್ಲಿ ಮೂರು ಶತಮಾನಗಳ ಹಿಂದೆ ಕ್ರಾಂತಿಯನ್ನುಂಟು ಮಾಡಿದ ಮಹಿಳೆ ಸಿರಿ. ಕಾಯವನ್ನಳಿದು ಮಾಯದ ಶಕ್ತಿಯಾಗಿ ತುಳುನಾಡಿನಾದ್ಯಂತ ಆರಾಧಿಸಲ್ಪಡುವ ಮಹಾನ್ ಶಕ್ತಿ. ಇತಿಹಾಸ ಪ್ರಸಿದ್ಧ ಉಡುಪಿಯ ಹಿರಿಯಡ್ಕ ವೀರಭದ್ರ ದೇವಸ್ಥಾನದಲ್ಲಿ ಸಿರಿ ಜಾತ್ರೆ ನಡೆಯಿತು. ಅಧಿಕ ಸಂಖ್ಯೆಯ ಸಿರಿ ಆರಾಧಕರು ತಮ್ಮ ಸೇವೆ ಸಲ್ಲಿಸಿದರು. ಐತಿಹಾಸಿಕ ಹಿನ್ನೆಲೆಯಲ್ಲಿ ಆರಾಧಿಸಲ್ಪಡುವ ಸಿರಿ ಮತ್ತು ಕುಮಾರ ಎಂಬ ಪವಾಡ ಶಕ್ತಿಗಳನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಲಾಯಿತು. ತುಳುನಾಡಿನ ಜಾನಪದ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಸಿರಿ ಮತ್ತು ಕುಮಾರ ಇಂದಿಗೂ ದಂತಕಥೆಯಾಗಿ ಉಳಿದಿವೆ. ಅತಿಮಾನುಷ ಶಕ್ತಿ ಪಡೆದ ಸಿರಿ ಎಂಬ ಮಹಿಳೆಯ ಪವಾಡ ಮತ್ತು ಆಕೆಯ ಸಂತಾನದಲ್ಲಿ ಜನಿಸಿದ ಕುಮಾರ ಮತ್ತಿತರ ಪವಾಡ ಶಕ್ತಿಗಳನ್ನ ಆರಾಧಿಸುವುದು ತುಳುನಾಡಿನ ಪರಂಪರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನಂದಳಿಕೆ ಸಿರಿ ಆರಾಧಕರ ತವರೂರು. ಆ ಬಳಿಕ ಕವತ್ತಾರು ಸಿರಿ ಆರಾಧನಾ ಕೇಂದ್ರಗಳು. ತುಳುನಾಡಿನ ಜನಪದೀಯ ವಿಶಿಷ್ಟ ಆಚರಣೆಗಳಲ್ಲಿ ಒಂದಾಗಿರುವ ಸಿರಿ ಆರಾಧನೆಗೆ ಅದರದ್ದೇ ಆದ ರೂಪುರೇಷೆ ಇದೆ. ಸಿರಿ ಮೈಮೇಲೆ ಬಂದಂತೆ ಆವೇಶಭರಿತರಾಗಿ ನರ್ತಿಸುವ ಮಹಿಳೆಯರು, ಸಿರಿಯ ಪುತ್ರ ಕುಮಾರನಾಗಿ ನರ್ತಿಸುವ ಪುರುಷರು ದೇವಸ್ಥಾನದ ಸುತ್ತಲೂ ಕಾಣಸಿಗ್ತಾರೆ. ಇನ್ನು ಕಂಚಿನ ಬಾಲೆ, ತೊಟ್ಟಿಲಿನಲ್ಲಿ ಮಗು ಕುಳ್ಳಿರಿಸಿ ದೇವರ ಬಲಿಯ ಜೊತೆ ಪ್ರದಕ್ಷಿಣೆ ಹಾಕೋ ಸೇವೆ ಕೂಡ ಇಲ್ಲಿಯ ವಿಶಿಷ್ಟ ಆಚರಣೆ. ಸಂತಾನ ಭಾಗ್ಯ ಕರುಣಿಸುವಂತೆ ಬೇಡಿಕೊಂಡ ಭಕ್ತರು ಈ ಸೇವೆ ದೇವರಿಗೆ ಅರ್ಪಿಸುವುದು ಇಲ್ಲಿಯ ರೂಢಿ. ಇಂದು ಹಿರಿಯಡ್ಕದಲ್ಲಿ ಸಿರಿ ಜಾತ್ರೆ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿರುವಂತಹ ಈ ಹಬ್ಬಕ್ಕೆ ನಾಡಿನ ಎಲ್ಲೆಡೆಯಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಾದಿಗಳಿಂದ ನಮ್ಮ ಊರಿಗೆ ಬಂದಿದ್ದಾರೆ ಜನರು. ಇಲ್ಲಿ ಕೆಲವಾರು ಜನರು ಈ ಊರನ್ನು ತಮ್ಮ ಆದಿ ಸ್ಥಳ ಅಂತ ಹೇಳಿಕೊಂಡು ನಂಬಿಕೊಂಡು ಬಂದಿದ್ದಾರೆ. ಆದಿ ಬ್ರಹ್ಮನ ನೆಲೆಬೀಡು ಇದು. ಜೊತೆಗೆ ಬ್ರಹ್ಮಲಿಂಗೇಶ್ವರನ ಆವಾಸ ಸ್ಥಾನವೂ ಹೌದು. ವೀರಭದ್ರನನ್ನು ಇಲ್ಲಿ ಮುಖ್ಯ ದೇವತೆಯಾಗಿ ನಾವು ಪೂಜಿಸ್ತಾ ಇದ್ದೇವೆ. ಅಬ್ಬಗ, ದಾರಗ, ವಾಂಛಿತಾರ್ಥ, ಖಡ್ಗೇಶ್ವರ, ಹೀಗೆ ಹಲವಾರು ದೇವರುಗಳ ಪೂಜೆ ಇಲ್ಲಿ ದೇವಸ್ಥಾನದಲ್ಲಿ ದಿನಕ್ಕೆ 3 ಸಾರಿ ನಡೆಯುವಂತಹದ್ದು ಪದ್ಧತಿ. ಇದು ಒಂದು ರೀತಿಯಿಂದ ಮೂಢನಂಬಿಕೆ ಎಂದೆನಿಸಬಹುದು. ಆದ್ರೆ ಇದರ ಹಿಂದೆ ಜಾನಪದ ಸೊಗಡಿದೆ. ಸಿರಿ ಎಂದು ಮೈಮೇಲೆ ಆವೇಶ ಭರಿತಳಾಗಿ ದರ್ಶನ ಬರುವ ಮಹಿಳೆ ಅತ್ಯಂತ ಸ್ಪಷ್ಟವಾಗಿ ಸಿರಿ ಪಾರ್ಥನವನ್ನ ಹೇಳ್ತಾಳೆ. ಮಕ್ಕಳಾಗದವರು ಮಕ್ಕಳಿಗೆ, ಅಸೌಖ್ಯ ಇರುವವರು ಅಲ್ಲದೆ ಅನೇಕ ಸಮಸ್ಯೆಗಳನ್ನ ಹೊಂದಿದವರು ಇಲ್ಲಿ ಹುರುಳಿಕಾಯಿ, ಹಿಂಗಾರ ಹರಕೆ ಸಲ್ಲಿಸುವುದರ ಮೂಲಕ ಮಾನಸಿಕ ನೆಮ್ಮದಿಯನ್ನ ಪಡೆದಿದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ವಿವಿಧ ಭಾಗಗಳಿಂದ ಜನ ಬಂದು ಹರಕೆ ಸಲ್ಲಿಸ್ತಾರೆ. ಬೇರೆ ವಿಚಾರಗಳು ಏನೇ ಇದ್ದರೂ ಜಾನಪದ ಸಮೃದ್ಧತೆಯ ತುಳುನಾಡಿನಲ್ಲಿ ಇಂದಿಗೂ ಸಿರಿ ಆರಾಧನೆ ತನ್ನ ಮಹತ್ವ ಉಳಿಸಿಕೊಂಡಿದೆ. ಹಿಂದೆ ಮಹಿಳೆಗೆ ತನ್ನೊಳಗೆ ಅಂತರ್ಗತವಾಗಿರತಕ್ಕಂತಹ ಆವೇಶವನ್ನ, ಭಾವನೆಯನ್ನು ಹೊರಹಾಕುವುದಕ್ಕೆ ಇದು ಒಂದು ವೇದಿಕೆಯಾಗಿತ್ತು. ಇಂದಿಗೂ ಇದು ಜಾನಪದ ಸಂಸ್ಕೃತಿಯಾಗಿ ಧಾರ್ಮಿಕ ಆಚರಣೆಯಲ್ಲಿ ಒಂದಾಗಿ ಮುಂದುವರೆದಿದೆ. ಒಟ್ಟಿನಲ್ಲಿ ನಂಬಿಕೆಗಳು ಮಾತ್ರ ಇಲ್ಲಿ ವಿಭಿನ್ನವಾಗಿದ್ದು ಅವರವರ ನಂಬಿಕೆಯ ಮೇಲೆ ಆಚರಣೆಗಳು ಭದ್ರವಾಗಿ ನೆಲೆಯೂರಿದೆ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.